ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯ. ಹರೇ ಕೃಷ್ಣ. ಪ್ರಭಾಮಯಿ ಮಾತಾಜಿ, ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಡಿವೋಟಿಸ್ಗೆ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ಈ ಅವಕಾಶವನ್ನು ಕೊಟ್ಟ ನಾಮನಿಷ್ಠ ಪ್ರಭುಜಿ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ, ಎಲ್ಲ ಗುರುಗಳಿಗೆ ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮ ವಂದನೆಯನ್ನು ಅರ್ಪಿಸಿ ಅವರಿಂದ ಕೃಪೆಯನ್ನು ಬೇಡಿ ಇವತ್ತಿನ ಕ್ಲಾಸ್ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಅಧ್ಯಾಯ 10 ಶ್ಲೋಕ 12ರಿಂದ ಪ್ರಾರಂಭಿಸೋಣ. ಹರೇ ಕೃಷ್ಣ. ಎಲ್ಲ ರಿಪೀಟ್ ಮಾಡಿ ನಾನು ಹೇಳಿದ್ಮೇಲೆ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ
ದಿವ್ಯಮಾದಿದೇವಂ ಅಜಂ ಒಂದು ವರ್ಡಿದೆ, ಅದ್ರಲ್ಲಿ 3 ಸೇರ್ಕೊಂಡಿದೆ. ದಿವ್ಯಂ ಆದಿದೇವಂ ಅಜಂ ಅಂತ. ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ. ಆಹು ತ್ವಾಂ ಋಷಯಃ ಸರ್ವೇ. ದೇವರ್ಷಿರ್ನಾರದಸ್ತಥಾ. ದೇವಋಷಿಃ ನಾರದ ತಥಾ ಅಸಿತಾ ದೇವಲ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಸ್ವಯಂ ಚೈವ ಅಂದ್ರೆ ಚ ಏವ ಬ್ರವೀಷಿ ಮೇ. ಅನುವಾದ: ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ, ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಇಲ್ಲಿ ತನಕ ಕೇಳಿದ್ಮೇಲೆ ಅರ್ಜುನನ್ಗೆ ರಿಯಲೈಸ್ ಆಯ್ತು. ಅವಾಗ ಹೇಳ್ತಾ ಇದ್ದಾನೆ, ನೀನೇ ದೇವೋತ್ತಮ ಪರಮಪುರುಷ, ನೀನ್ ಪರಂಧಾಮ, ಪವಿತ್ರ, ಪರಿಪೂರ್ಣ, ಸತ್ಯ. ನೀನೇ ನಿತ್ಯ, ದಿವ್ಯ, ಆದಿಪುರುಷ. ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠ. ಇದನ್ನ ನಾರದ, ಅಸಿತ, ದೇವಲ, ವ್ಯಾಸ ಇವರಂತ ಮಹರ್ಷಿಗಳು ಇದನ್ನೆಲ್ಲ ದೃಢಪಡಿಸಿದ್ದಾರೆ. ಈಗ ನೀನೇ ಅದನ್ನ ನಂಗೆ ಹೇಳ್ತಾ ಇದ್ದೀಯ. ರಿಪೀಟ್ ಮಾಡಿ ಆಮೇಲೆ. ಅರ್ಜುನ ಉವಾಚ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಪುರುಷಂ ಶಾಶ್ವತಂ ದಿವ್ಯಂ. ಆದಿದೇವಮಜಂ ವಿಭುಂ. ಈ ಆದಿದೇವಂ ಅಜಂನ ಆದಿದೇವಂ ಅಜಂ ಅಂತ ಕೂಡ ಹೇಳ್ಬೋದು. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವ ಅಜಂ ವಿಭುಂ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಪರಂ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಆದಿದೇವ ಅಜಂ ಅರ್ಜುನ ಉವಾಚ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಅರ್ಜುನ ಪವಿತ್ರಂ ಪರಮಂ ಆದಿದೇವ ಅಜಂ ವಿಭುಂ. ಶ್ಲೋಕ 13. ಆಹುಸ್ತ್ವಾಂ ಋಷಯಃ ಸರ್ವೇ. ಆಹುಸ್ತ್ವಾಂ ಋಷಯಃ ಸರ್ವೇ. ದೇವರ್ಷಿರ್ನಾರದಸ್ತಥಾ. ದೇವರ್ಷಿರ್ನಾರದಸ್ತಥಾ. ಅಸಿತೋ ದೇವಲೋ ವ್ಯಾಸಃ. ಅಸಿತೋ ದೇವಲೋ ವ್ಯಾಸಃ. ಸ್ವಯಂ ಚೈವ ಬ್ರವೀಷಿ ಮೇ.
ಸ್ವಯಂ ಚೈವ ಬ್ರವೀಷಿ ಮೇ ब्रवीषि मे आहुस्त्वां ऋषयः सर्वे देवर्षिर्नारदस्तथा ऋषयः सर्वे देवर्षि नारदस्तथा असितो देवलो व्यासः स्वयं चैव ब्रवीषि मे असितो देवलो व्यासः स्वयं चैव ब्रवीषि मे ब्रवीषि मे आहुस्त्वां ऋषयः सर्वे देवर्षिर्नारदस्तथा असितो देवलो व्यासः स्वयं चैव ब्रवीषि मे ऋषयः सर्वे देवर्षिर्नारदस्तथा असितो देवलो व्यासः ब्रवीषि मे आहुस्त्वां ऋषयः सर्वे देवर्षिर्नारदस्तथा असितो देवलो व्यासः स्वयं चैव ब्रवीषि मे ऋषयः सर्वे देवर्षिर्नारदस्तथा असितो देवलो व्यासः स्वयं चैव ब्रवीषि मे स्वयं चैव ब्रवीषि मे हरे कृष्ण प्रभामी माताजी ಹೇಳ್ಸಿ ಮಾತಾಜಿ ಲಕ್ಷ್ಮೀ PM ಮಾತಾಜಿ, MN ಸಾಯಿ ಲಕ್ಷ್ಮಿ ಮಾತಾಜಿ, ಪೂರ್ಣಿಮಾ ಮಾತಾಜಿ, ನೀವು ಅನ್ಮ್ಯೂಟ್ ಆಗಿದ್ದೀರಿ, ಹೇಳಿ. ಎಷ್ಟನೇದು ಹೇಳ್ಬೇಕು ಮಾತಾಜಿ? ಲಕ್ಷ್ಮೀ PM ಮಾತಾಜಿ, ಶ್ಲೋಕ 12 ಹೇಳಿ. ಹಾ, ಹೇಳ್ತೀನಿ ಮಾತಾಜಿ. ಶ್ಲೋಕ 12. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. MN ಸಾಯಿ ಲಕ್ಷ್ಮಿ ಮಾತಾಜಿ, ಶ್ಲೋಕ 12. अर्जुन उवाच परं ब्रह्म परं धाम पवित्रं परं भवान् पुरुषं शाश्वतं दिव्यं आदिदेवम् अजं विभुं. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. हरे कृष्ण माताजी. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಶ್ಲೋಕ 12. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ, ಯಾವ್ದು ಹೇಳಿ ಮಾತಾಜಿ? 12ನೇ ಶ್ಲೋಕ. 12. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುವಂ. ವಿಭುಂ ಕರೆಕ್ಟ್. ವಿಭುಂ. ಹರೇ ಕೃಷ್ಣ. ಗೀತಾ ಎನ್ ಮಾತಾಜಿ, ಗೀತಾ ಎನ್ ಮಾತಾಜಿ ಹೇಳಿ. हरे कृष्ण माताजी. ಶ್ಲೋಕ 12 ಹೇಳಿ ಮಾತಾಜಿ. अर्जुन उवाच परमं ब्रह्म परमं धाम पवित्रं परमं पुरुषं शाश्वतं दिव्यं आदिदेव अजं विभुं. हरे कृष्ण ಮಾತಾಜಿ, ಫಸ್ಟ್ ಲೈನು ಪರಂ ಬ್ರಹ್ಮ, ಪರಮಂ ಅಲ್ಲ, ಪರಂ ಬ್ರಹ್ಮ ಪರಂ ಧಾಮ. परम ब्रह्म परम धाम. ಆಮೇಲೆ ಲಾಸ್ಟ್ ಲೈನು ಆದಿದೇವಂ ಅಜಂ ವಿಭುಂ. ओके ಹರೇ ಕೃಷ್ಣ. ಇನ್ನೊಮ್ಮೆ ಹೇಳೋದಾದ್ರೆ ಹೇಳಿ ಮಾತಾಜಿ. ಗೀತಾ ಎನ್ ಮಾತಾಜಿ, ಇನ್ನೊಮ್ಮೆ ಹೇಳಿ. माताजी. परम ब्रह्म परम धाम पवित्रं परमं भवान् पुरुषं शाश्वतं दिव्यं आदिदेव अजं विभुं. ಆದಿ
आदिदेवम् अजं विभुम्। आदिदेवम् अजं विभुम्। हरे कृष्ण. गायत्री ಶೆಣೈ ಮಾತಾಜಿ. ಶ್ಲೋಕ 13. आहुस्त्वां ऋषयः सर्वे देवर्षिर्नारदस्तथा असितो देवलो व्यासः स्वयं चैव ब्रवीषि मे. हरे कृष्ण. हरे कृष्ण. ಅಕ್ಷತಾ ಮಾತಾಜಿ. ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಾ ಬಸ್ ಮೇಲೆ ಇದ್ದೀನಿ. ಹಾ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ರೇಣುಕಾ ದೇವಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. आहुस्त्वां ऋषयः सर्वे देवर्षिर्नारदस्तथा असितो देवलो व्यासः स्वयं चैव ब्रवीषि मे. हरे कृष्ण. ಲಲಿತಾ ಮಾತಾಜಿ ಹೇಳಿ. ಲಲಿತಾ ಪೂಜಾರಿ ಮಾತಾಜಿ. ಯಾವಾಗ ಹೇಳ್ಬೇಕು ಮಾತಾಜಿ? 13ನೇ ಶ್ಲೋಕ. अर्जुन उवाच परं ब्रह्म परं धाम पवित्रं परं भवान् पुरुषं शाश्वतं दिव्यम् आदिदेवमजं विभुम्. हरे कृष्ण. ಮಾತಾಜಿ ಮುಂದಕ್ಕೆ ಹೋಗುವ. ಸರಿ ಮಾತಾಜಿ. ಶ್ಲೋಕ 14. ಸರ್ವಮೇತದ್ವೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಃ. ಸರ್ವಂ ಏತತ್ ಋತಂ ಮನ್ಯೆ ಯನ್ಮಾಂ ಯತ್ ಮಾಂ ನ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವ ವಿದುಹು ದೇವ ನ ದಾನವಾಹ. ಅನುವಾದ: ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೆ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಅರ್ಜುನ ಕೃಷ್ಣಂಗೆ ಹೇಳ್ತಾ ಇದ್ದಾನೆ, ನೀನ್ ಹೇಳೋದೆಲ್ಲ ಸಂಪೂರ್ಣ ಸತ್ಯ ಅಂತ ಒಪ್ಕೋತೀನಿ, ಆದ್ರೆ ದೇವತೆಗಳು ದಾನವರು ನಿನ್ನ ವ್ಯಕ್ತಿತ್ವನ ಅರ್ಥ ಮಾಡಿಕೊಳ್ಳಲ್ಲ ಅಂತ ಹೇಳ್ತಾರೆ. ಸರ್ವಮೇತದ್ರುತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಃ. ಸರ್ವಮೇತದ್ರುತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಃ. ಸರ್ವಮೇತದ್ರುತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಃ. ಸರ್ವಮೇತದ್ವೃತಂ ಮನ್ಯೆ
ಯನ್ಮಾಂ ವದಸಿ ಕೇಶವ ನಾಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಶ್ಲೋಕ 15. ಸ್ವಯಂ ಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಸ್ವಯಂ ಮೇವಾತ್ಮನಾತ್ಮಾನಂ, ಸ್ವಯಂ ಏವ ಆತ್ಮನ ಆತ್ಮಾನಂ, ವೇತ್ತತ್ವಂ ವೇತ್ತತ್ವಂ ಪುರುಷೋತ್ತಮ ಪುರುಷ ಉತ್ತಮ, ಭೂತ ಭಾವನ ಭೂತ ಭಾವನ, ಭೂತೇಶ ಭೂತ ಈಶ, ದೇವದೇವ ಜಗತ್ಪತೆ. ಅನುವಾದ: ಓ ಪುರುಷೋತ್ತಮನೇ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಕೊನೆಗೆ ಹೇಳ್ತಾ ಇದ್ದಾನೆ ಪುರುಷೋತ್ತಮ, ಎಲ್ಲದರ ಮೂಲ, ಎಲ್ಲದರ ಪ್ರಭು, ದೇವದೇವ, ನೀನು ದೇವದೇವನೇ, ನೀನು ಜಗತ್ಪತಿ. ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ, ಭಗವಂತನ ಅಂತರಂಗ ಶಕ್ತಿಯಿಂದ ಭಗವಂತ ಒಬ್ನೇ ಅವನನ್ನು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ಏವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಭೂತ ಭಾವನ ಭೂತೇಶ ಜಗತ್ಪತೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಶ್ಲೋಕ 14ರೊಳಗ 3ನೇ ಚರಣ. ಅದು ನಾಹಿ ಅಂತೀರಾ ನಹಿ ಅಂತೀರಾ ಮಾತಾಜಿ? ಅದು ಪರವಾಗಿಲ್ಲ, ಹೆಂಗು ಹೇಳ್ಬೋದು. ನಹಿತೆ ಅದು ನಮಗ ನಾನೇ ಅಂತ ಕೇಳಿಸ್ತಾ ಮಾತಾಜಿ, ಅದಕ್ಕೆ ಡೌಟ್ ಕ್ಲಿಯರ್. ನಹಿತೇನೆ ಒಟ್ಟಿಗೆ ಸೇರ್ಸಿಲ್ವಲ್ಲ, ನಹಿತೆ ಸಿಂಗಲ್ ಅಕ್ಷರನೇ, ದೀರ್ಘ ಇಲ್ಲ ಅಲ್ಲಿ. ಹಾ ಸರಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ, ಶ್ಲೋಕ 14 ಹೇಳಿ. ಕವಿತಾ ರೆಡ್ಡಿ ಮಾತಾಜಿ. ಮಂಜುಳಮ್ಮ ಸಿಲ್ವಿ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ಗಾಡಿ ಓಡಿಸ್ತಾ ಇದ್ದೀನಿ, ನಾನು ಮತ್ತೆ ಜಾಯ್ನ್ ಆಗ್ತೀನಿ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಶ್ಲೋಕ 14. ಸರ್ವಮೇತದ್ರುತಂ ಮನ್ಯೇ ಯನ್ಮಾಂ ಹೊದಸಿ ಕೇಶವ
ನಾಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ. ದಾನವಾಹ ದೀರ್ಘ ಇದೆ ವಾ. ಹರೇ ಕೃಷ್ಣ. ದಾನವಾಹ. ಹರೇ ಕೃಷ್ಣ. ಧನ್ಯವಾದ. ಪದ್ಮಮಯ್ಯ ಮಾತಾಜಿ, ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಂಜನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಮಯ್ಯ ಮಾತಾಜಿ ಹೇಳಿ. ಶ್ಲೋಕ 14. ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಹರೇ ಕೃಷ್ಣ. ಹರೇ ಕೃಷ್ಣ ರಂಜನಾ ಮಾತಾಜಿ. ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 14ನೇ ಶ್ಲೋಕ ಹೇಳಿ. ಸರ್ವಮೇತದ್ಯರುತಂ ಮನ್ಯೆ ಯನ್ಮಾವದೀಶ ಕೇಶವ ನ ಹಿ ತೇ ಭಗವನ್ ವ್ಯಕ್ತಂ ವಿದುರ್ದೇವಾನ ದಾನವಃ. ವ್ಯಕ್ತಿಂ ಮಾತಾಜಿ, ಇದು 3ನೇ ಲೈನಲ್ಲಿ ವ್ಯಕ್ತಿಂ. ಕೊನೆಯಲ್ಲಿ ದೀರ್ಘ ದಾನವಾಹ ದೀರ್ಘ ಇದೆ. ಹರೇ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ. ದಾನವಾಹ. ದಾನವಃ. ಎಸ್ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಸುಜಾತ ಮಾತಾಜಿ ಶ್ಲೋಕ 14 ಹೇಳಿ. ಶ್ಲೋಕ 14. ಸರ್ವಮೇತತ್ ಕೃತುಂ ಮನ್ಯೆ ಯನ್ಮಾವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಶ್ಲೋಕ 15 ಹೇಳಿ. 14 ಮಾತಾಜಿ. 15 ಹೇಳಿ. ಹಾ ಸರಿ ಮಾತಾಜಿ. ಶ್ಲೋಕ 15. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹರೇ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳ್ತೀನಿ ಮಾತಾಜಿ. ಯಾವ್ದ್ ಮಾತಾಜಿ? ಶ್ಲೋಕ 15 ಹೇಳಿ. ಸ್ವಯಮೇವಾತ್ಮನಾತ್ಮಾನಂ ವ್ಯಕ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಮಾತಾಜಿ ಎಲ್ಲಿ ತಪ್ಪಾಯ್ತು? ಕರೆಕ್ಟ್ ಆಗಿ ಹೇಳಿದ್ರಿ. ಬೆತ್ತ ಅಂದ್ರೆ ವೇತ, ಅದೊಂದು ದೀರ್ಘ. ವೇತ, ಅದು ನನ್ಗೆ ಗೊತ್ತಾಯ್ತು ಮಾತಾಜಿ, ತಪ್ಪು ಹೇಳಿದ್ದೀನಿ ಅಂತ. ಎಲ್ಲ ಕರೆಕ್ಟ್ ಇತ್ತು ಮಾತಾಜಿ. ಹರೇ ಗೀತಾ ಎಂ ಮಾತಾಜಿ, ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 13 14 ಮಾತಾಜಿ. 15. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ, ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಹೋಗು. ಶ್ಲೋಕ 16. ವಕ್ತುಮರ್ಹಸ್ಯ ಶೇಷೇಣ
ದಿವ್ಯಾಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ ವಕ್ತುಂ ಅರ್ಹಸ್ಯ ಶೇಷೇಣ ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾಃ ಹಿ ಆತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಯಾಭಿಃ ವಿಭೂತಿಭಿಃ ಲೋಕಾನ್ ಇಮಾಂ ಇಮಾನ್ ತ್ವಂ ವ್ಯಾಪ್ಯ ತಿಷ್ಠಸಿ. ಅನುವಾದ: ಯಾವ ದೈವಿಕ ಸಂಪತ್ತುಗಳಿಂದ ನೀನು ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅದನ್ನು ಕುರಿತು ನನಗೆ ವಿವರವಾಗಿ ಹೇಳು. ಯಾವ ದೈವಿಕ ಸಂಪತ್ತಿಂದ ನೀ ಎಲ್ಲಾ ಜಗತ್ತನ್ನು ವ್ಯಾಪಿಸಿದೆಯೋ ಅದ್ರ ಬಗ್ಗೆ ನನಗೆ ವಿವರವಾಗಿ ಹೇಳು ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ಅದೇ ಮೇಯ್ನು ಇದ್ರಲ್ಲಿ ಸಬ್ಜೆಕ್ಟ್. ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯ. ಕಥಂ ವಿದ್ಯಾಮಹಂ ವಿದ್ಯಾಂ ಅಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಚಿಂತ್ಯಃ ಅಸಿ ಭಗವನ್ಮಯ. ಅನುವಾದ: ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಮತ್ತು ನಾನು ನಿನ್ನನ್ನು ತಿಳಿಯುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಅರ್ಜುನ ಮತ್ತೆ ಕೇಳ್ತಾ ಇದ್ದಾನೆ, ನಿನ್ನನ್ನೇ ಸದಾ ಧ್ಯಾನ ಮಾಡೋದು ಹೇಗೆ, ನಿನ್ನನ್ನು ತಿಳಿಯೋದು ಹೇಗೆ ಮತ್ತು ಯಾವ್ಯಾವ ರೂಪದಲ್ಲಿ ನಿನ್ನ ನಾನು ಸ್ಮರಿಸ್ಬೇಕು ಅಂತ ಕೇಳ್ತಾ ಇದ್ದಾನೆ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್
केषु केषु च भावेषु केषु चिन्त्योऽसि भगवन्मया कथं विद्यामहं योगिन् त्वां सदा परिचिन्तयन् कथं केषु केषु च भावेषु चिन्त्योऽसि भगवन्मया केषु केषु च भावेषु भगवन्मया कथं विद्यामहं योगिन् त्वां सदा परिचिन्तयन् केषु केषु च भावेषु चिन्त्योऽसि भगवन्मया कथं विद्यामहं योगिन् त्वां सदा परिचिन्तयन् केषु केषु च भावेषु चिन्त्योऽसि भगवन्मया कथं विद्यामहं योगिन् सदा परिचिन्तयन् चिन्त्योऽसि भगवन्मया हरे कृष्ण ಹೇಳ್ಸಿ ಮಾತಾಜಿ ಮಾತಾಜಿ ಮ್ಯೂಟ್ ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 16 ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಹೇಳಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮಾತಾಜಿ. ವಕ್ತುಂ ಹರ್ಯಸ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ ಎಷ್ಟು ಮಾತಾಜಿ? ನಾನು ಹೊರಗಿದ್ದೆ. 14ನೇದು. 16 ವಕ್ತುಮಹರ್ಷಸ್ಯ ಶೇಷೇಣ ದಿವ್ಯಾತ್ಯಾತ್ಮ ವಿಭೂತಯಃ ವಿಭೂತಿ ಭೂತಿಭಿರ್ಲೋಕಾನ್ ಯಸ್ಮಸ್ತ್ವಂ ವಾಪ್ಯ ತಿಷ್ಠಸಿ. ಮಾತಾಜಿ ಇಲ್ಲ, ಎಲ್ಲ ಲೈನು ರಾಂಗ್ ಆಯ್ತು. ನಾ ಹೇಳ್ತೀನಿ, ಹೇಳಿ ಮಾತಾಜಿ. ಹಾ ಮಾತಾಜಿ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ. ಹೇಳ್ತೀರಾ ಇನ್ನೊಂದ್ಸಲಿ? ಹಾ ಮಾತಾಜಿ ಟ್ರೈ ಮಾಡ್ತೀನಿ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಯಸ್ಮಾತ್ತ್ವಂ ವ್ಯಾಪ್ಯ ತಿಷ್ಠಸಿ.
ಇಮಾಂ ಸ್ವಂ ವ್ಯಾಪ್ಯ ತಿಷ್ಟಸಿ. ಇಮಾಂ ತ್ವಂ ವ್ಯಾಪ್ಯ ತಿಷ್ಟಸಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. MN ಸಾಯಿಲಕ್ಷ್ಮಿ ಮಾತಾಜಿ. ವಕ್ತುರ್ಮಹರಸ್ಯ ಶೇಷೇಣ ದಿವ್ಯಾಃ ಸ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಟಸಿ. ಮಾತಾಜಿ ಮೊದಲನೇ ಲೈನು ವಕ್ತುಂ ಅರ್ಹಸ್ಯ ಅನ್ಬಾರ್ದು, ವಕ್ತುಂ ಅರ್ಹಸ್ಯ ಅಂತ ಸೇರ್ಸಿ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ವಕ್ತುಂ ಅರ್ಹಸ್ಯ ಅಂತ ಹೇಳ್ಬೇಕು. ವಕ್ತುರ್ಹರ್ಯಸ್ಯ ವಕ್ತುಂ ಅರ್ಹಸ್ಯ ಹೇಳಿ. ಧನ್ಯವಾದಗಳು ಮಾತಾಜಿ. ವಕ್ತುಂ ಅರ್ಹಸ್ಯ. ವಕ್ತುಂ ಹರ್ಯಸ್ಯ. ಹಂಗೆ ಹರ್ಯಸ್ಸ. ಹರೇ ಕೃಷ್ಣ. ಹರೇ ಮಂಜುಳಮ್ಮ ಸಿವಿ ಮಾತಾಜಿ 17ನೇ ಶ್ಲೋಕ ಹೇಳಿ. ನೆಟ್ವರ್ಕ್ ಕೇಳಿಸ್ತಿದ್ಯಾ ಮಾತಾಜಿ? ಇಲ್ಲ, ಕಟ್ ಆಗತ್ತೆ ಮಾತಾಜಿ, ಹೇಳಿ ನೋಡೋಣ. ಇವಾಗ ಕಥಂ ವಿದ್ಯಾಮಹಂ ಯೋಗೀನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು 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 ಚ ಭಾವೇಷು ಚಿಂತ್ಯೋಷಿ ಭಗವನ್ಮಯಾ. ಚಿಂತ್ಯೋಷಿ. ಧನ್ಯವಾದ. ಪದ್ಮಮಯ್ಯ ಮಾತಾಜಿ ಹೇಳಿ. ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಂಜನಾ ದೇವಾಡಿಗ ಮಾತಾಜಿ ಹೇಳಿ. ರಂಜನಾ ದೇವಾಡಿಗ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಹರೇ ಕೃಷ್ಣ. ಹರೇ ಕೃಷ್ಣ. ರಂಜನಾ ಮಾತಾಜಿ ಹೇಳಿದ್ವಾ? ಹೇಳಿದ್ರು. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ನನ್ನ ಕರೀಲೇ ಇಲ್ಲ ನೀವು. ಯಾವನ್ನ ಮಾತಾಜಿ? ಭಾಗ್ಯಲಕ್ಷ್ಮಿ ಅವ್ರನ್ನ ಫಸ್ಟೇ ಕರೆದ್ರು ನಿಮ್ಮನ್ನ, ಅನ್ಮ್ಯೂಟ್ ಆಗ್ಲಿಲ್ಲ ನೀವು. ಹೌದ್ರಾ? 17 ಹೇಳ ಹೇಳಿ ಮಾತಾಜಿ. ಕಥಂ ವಿದ್ಯಾಮಹಂ ಯೋಗೇನ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತೋಸಿ ಭಗವನ್ಮಯಾ. ಮೇಲೆ ಫಸ್ಟ್ ಲೈನ್ ಅಲ್ಲಿ ಯೋಗಿನಃ ಇಲ್ಲ, ಯೋಗಿನ್. ಅದನ್ನ ಪರಿಚಿಂತಯನ್ ಹಂಗೆ ಯೋಗಿನ್. ಕಥಂ ವಿದ್ಯಾಮಹನ್ ಯೋಗಿನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಆಗಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. 17 ಅಲ್ವಾ ಮಾತಾಜಿ? ಹಾ ಮಾತಾಜಿ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯಾನ್ ಕೇಷು ಕೇಷು ಚ ಭಾವೇಷು ಚಿಂತೋಸಿ ಭಗವನ್ಮಯಃ. ಭಗವನ್ಮಯಾ. ಚಿಂತ್ಯೋಸಿ, ಅದು ತೋಗೆ ಚಿಂತ್ಯೋಸಿ ಭಗವನ್ಮಯ. ಎಸ್ ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಆಗಿ. ಸುಜಾತ ಮಾತಾಜಿ. ವೆಂಕಟೇಶ್ ಪ್ರಭುಜಿ. ವನಿತಾ ಶೆಟ್ಟಿ ಮಾತಾಜಿ. ಹಾ ಮಾತಾಜಿ, ಓದ್ತೇನೆ. ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್
केषु केषु च भावेषु चिन्त्योऽसि भगवन्मया। हरे हरे कृष्ण कृष्ण माताजी, ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಆಗಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ ಮಾತಾಜಿ 17 ಮಾತಾಜಿ. 17 ಪ್ರಭುಜಿ. ಹಾ ಮಾತಾಜಿ. ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯ. ಹರೇ ಕೃಷ್ಣ. ಧನ್ಯವಾದ ಗೀತಾ ಮಾತಾಜಿ. ಗೀತಾ ಏನ್ ಮಾತಾಜಿ ನೀವ್ ಓದಿದ್ವಲ್ವಾ ಮಾತಾಜಿ? ಗೀತಾ ಏನ್ ಮಾತಾಜಿ? ಹಾ ಮಾತಾಜಿ. ಶ್ಲೋಕ ಶ್ಲೋಕ 17 ಓದಿ ಮಾತಾಜಿ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯಾನ್ ಕೇಷು ಕೇಷು ಚ ಭಾವೇಷು ಚಿಂತೋಸಿ ಭಗವನ್ಮಯ. ಚಿಂತ್ಯೋ ಅಂತ ಬರ್ಬೇಕು ಮಾತಾಜಿ. ಚಿಂತ್ಯೋಸಿ ಭಗವನ್ಮಯ. ಎಸ್ ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಓಕೆ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ವಿಸ್ತರೇಣಾತ್ಮನೋ ವಿಸ್ತರೇಣ ಆತ್ಮನಃ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಕಥಯ ತೃಪ್ತಿಃ ಹಿ ಶೃಣ್ವತಃ ನಾಸ್ತಿ ಅಸ್ತಿ ಮೇ ಅಮೃತಂ. ಅನುವಾದ: ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ. ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಹೆಚ್ಚು ಸವಿಯಬೇಕು ಎನಿಸುತ್ತದೆ. ಅರ್ಜುನನ್ ನೋಡಿ ಎಷ್ಟು ಭಗವಂತನ ಬಗ್ಗೆ ಎಷ್ಟು ಕೇಳಿದ್ರು ತೃಪ್ತಿನೇ ಇಲ್ವಂತ ಅವನ್ಗೆ. ಇನ್ನೊಂದಷ್ಟು ಹೇಳು, ನಿನ್ನನ್ನ ವಿವರವಾಗಿ ವರ್ಣಿಸು ಅಂತ ಕೇಳ್ತಾ ಇದ್ದಾನೆ. ಎಷ್ಟು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಹೆಚ್ಚು ಸವಿಬೇಕು ಅನಿಸುತ್ತಿದೆ ಅಂತ ಇದ್ದಾನೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಅಲ್ಲಿ ಮೇನಲ್ಲಿ ದೀರ್ಘ ಹೇಳಲೇಬೇಕು ನೀವು, ಇಲ್ಲರ ಅಮೃತಂ ಅಂತ ಆಗ್ಬಿಡುತ್ತೆ. ಮೇ ಮೃತಂ, ಅದು ಮೇ ಅಮೃತಂ ಅಂತ ಅರ್ಥ. ಅದು ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ.
विस्तरेणात्मनो योगं विभूतिं च जनार्दन भूय कथय तृप्तिर्हि शृण्वतो नास्ति मे मृतम्. ಶ್ಲೋಕ 19 ಇಷ್ಟು 12ರಿಂದ ಇಲ್ಲಿ 18 ತನಕ ಅರ್ಜುನ ಪ್ರತಿಯೊಂದು ಕೇಳ್ತಾ ಇದ್ದಾನೆ ಭಗವಂತನನ್ನ, ಇದನ್ನು ಹೇಳು, ಇದನ್ನು ಹೇಳು, ಅದನ್ನು ಹೇಳು ಅಂತ. ಈಗ ಭಗವಂತ ಶುರು ಮಾಡ್ದ ಹೇಳಕ್ಕೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ, ಹಂತ ತೇ ಕಥಯಿಷ್ಯಾಮಿ ದಿವ್ಯ ಹ್ಯಾತ್ಮ ವಿಭೂತಯಃ, ದಿವ್ಯಾಃ ಹಿ ಆತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾ ಅಸ್ತಿ ನಾಸ್ತ್ಯಂತೋ ಅಂತಿದೆ ಇಲ್ಲಿ, ನಾಸ್ತಿ ನಾ ಅಸ್ತಿ ಅಂತಃ ವಿಸ್ತರಸ್ಯ ಮೇ. ಅನುವಾದ: ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಆಗಲಿ ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಅರ್ಜುನಂಗೆ ಹೇಳ್ತಾ, ಆಯ್ತು ನೀನ್ ಕೇಳಿದ್ದಕ್ಕೆ ನಾನು ಹೇಳ್ತೀನಿ, ನನ್ನ ವಿಭೂತಿ ಎಲ್ಲಾನು ಹೇಳ್ತೀನಿ ನಿಂಗೆ, ಆದ್ರೆ ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಇಟ್ ಈಸ್ ಅನ್ಲಿಮಿಟೆಡ್. ಆದ್ರಿಂದ ಅದ್ರಲ್ಲಿ ಇಂಪಾರ್ಟೆಂಟ್ ಮಾತ್ರ ಹೇಳ್ತೀನಿ, ಪ್ರಧಾನವಾದ ಮೇನ್ ಮಾತ್ರ ಹೇಳ್ತೀನಿ ಅಂತ ಇದೆ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಶ್ರೀ ಭಗವ ಹಂತತೆ ಕಥಯಿಷ್ಯಾಮಿ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ಪ್ರಾಧಾನ್ಯತಃ ಕುರು ಶ್ರೇಷ್ಠ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನ್ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ನಿರ್ಮಲಾ ಮಾತಾಜಿ ಶ್ಲೋಕ 18. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಾತಾಜಿ. ಕವಿತಾ ಮಾತಾಜಿ. ಕವಿತಾ ಮಾತಾಜಿ ಹರೇ ಹೇಳಿ. ಕೃಷ್ಣ ಮಾತಾಜಿ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣತ್ವೋ ನಾಸ್ತಿ ಮೇ ಮೃತಂ. ಶೃಣ್ವತೋ ಹರೇ ಕೃಷ್ಣ ನಾಸ್ತಿ ಮೇ ಮೃತಂ. ಶೃಣ್ವತೋ ನಾಸ್ತಿ ಮೇ ಮೃತಂ. ಮೇ ಮೃತಂ ಅಥವಾ ಮೇ ಅಮೃತಂ ಅನ್ಬೇಕು. ಮೇ ಮೃತಂ ಅನ್ಬಿಟ್ರೆ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಹಂಗೆ ಹೇಳಿ, ಇಲ್ಲರ ಮೇ ಅಲ್ವಾ? ಮೃತಂ ದೀರ್ಘ ಮಾಡಿ ಅಷ್ಟೇ. ಓಕೆ. ಹರೇ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಹರೇ ಕೃಷ್ಣ. ಓಕೆನಾ? ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ. ಲಲಿತಾ ನಾನು ಪೂಜಾ ಇನ್ನ ಒಂದ್ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಕವಿತಾ ಮಾತಾಜಿ ಹೇಳಿ ಮಾತಾಜಿ. ಶ್ರೀ ಭಗವಾನುವಾಚ. ಶ್ಲೋಕ 19 ಮಾತಾಜಿ. ಶ್ಲೋಕ 19. ಶ್ರೀ ಭಗವಾನುವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾ ಮಾತಾಜಿ. ಯಾವಾಗ ಮಾತಾಜಿ? 18 ಹೇಳಿ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಶೋಭಾ ಭಟ್ ಮಾತಾಜಿ ಹೇಳಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ರೇಣುಕಾ ದೇವಿ ಮಾತಾಜಿ. ರೇಣುಕಾ ದೇವಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಎಷ್ಟೇದ್ ಮಾತಾಜಿ? 18 19 ಮಾತಾಜಿ. 18 ಹೇಳಿ ಮಾತಾಜಿ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅದನ್ನೇ ಹೇಳ ಮಾತಾಜಿ. 19 ಬೇಡ ಮಾತಾಜಿ, ಒಂದೊಂದೇ. ಲಕ್ಷ್ಮೀ ಪಿ ಎಂ ಮಾತಾಜಿ. ಶ್ಲೋಕ 19 ಹೇಳಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ರೀ ಭಗವಾನುವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾತ್ಯಂತೋ ವಿಸ್ತರಸ್ಯ ಮೇ. ಧನ್ಯವಾದ. ಹರೇ ಕೃಷ್ಣ. ಮಂಜುಳಮ್ಮ ಮಾತಾಜಿ. ಮಂಜುಳಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಶ್ಲೋಕ 19 ಹೇಳಿ ಮಾತಾಜಿ. 19ನೇ ಶ್ಲೋಕ. ಶ್ಲೋಕ 19. ಶ್ರೀ ಭಗವಾನ್ ಉವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ.
ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 19ನೇ ಶ್ಲೋಕ. ಮಾತಾಜಿ 19ನೇ ಶ್ಲೋಕ. ಶ್ಲೋಕ 19. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಂ ಹ್ಯಾತ್ಮ ವಿಭೂತಯಃ ಪ್ರಧಾನತ್ಯ ಕುರು ಶ್ರೇಷ್ಠ ನಾಸ್ಯಂತೋ ವಿಸ್ತರಸ್ಯ ಮೇ. ಮಾತಾಜಿ 2ನೇ ಲೈನು ದಿವ್ಯಾ ಇರೋದು, ದಿವ್ಯಂ ಅಲ್ಲ ದಿವ್ಯಾ ಇದೆ. ದಿವ್ಯ ಆತ್ಮ ವಿಭೂತಯಃ. 3ನೇ ಲೈನು ಪ್ರಾಧಾನ್ಯತಃ. ಪ್ರಾಧಾನ್ಯತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮಾತಾಜಿ ಎಷ್ಟನೇ ಶ್ಲೋಕ 19. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಮಾತಾಜಿ ಹೇಳ್ತೀನಿ. ಶ್ಲೋಕ 19. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಸುಜಾತ ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ತೀವಿ. ಸುಜಾತ ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಶ್ಲೋಕ 20. ಅಹಮಾತ್ಮ ಗುಡಾಕೇಶ ಸರ್ವಭೂತಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಅಹಮಾತ್ಮ, ಅಹಂ ಆತ್ಮ, ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ, ಸರ್ವಭೂತ ಆಶಯ ಸ್ಥಿತಃ. ಅಹಮಾದಿಶ್ಚ, ಅಹಂ ಆದಿಃ ಚ, ಮಧ್ಯಂ ಚ, ಭೂತಾನಾಂ ಅಂತ ಏವ ಚ, ಭೂತಾನಾಂ ಅಂತಃ ಏವ ಚ. ಅನುವಾದ. ಅರ್ಜುನ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ. ಎಲ್ಲ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯವು ನಾನು. ಅದೇ ಎಲ್ಲ ಹೃದಯದಲ್ಲೂ, ಎಲ್ಲ ಜೀವಿ ಹೃದಯದಲ್ಲೂ ನೆಲೆಸಿರುವ ಪರಮಾತ್ಮ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯ ಎಲ್ಲಾನು ನಾನೇ ಅಂತ ಹೇಳ್ತಾರೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಭೂತಾನಾಂ ಅಂತ ಅಂತಾನು ಹೇಳ್ಬೋದು, ಭೂತಾನಾಂ ಅಂತ ಅಂತ ಕೂಡ ಹೇಳ್ಬೋದು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಶ್ಲೋಕ 21. ಆದಿತ್ಯಾನಾಮಹಂ ವಿಷ್ಣುಃ
ज्योतिषां रविरंशुमान् मरीचिर्मरुतामस्मि नक्षत्राणाम् अहं शशि आदित्यानाम् अहं विष्णुर्ज्योतिषां विष्णुः ज्योतिषां रविरंशुमान् रविः अंशुमान् मरीचिर्मरुतामस्मि मरीचिः मरुताम् अस्मि नक्षत्राणामहं शशि ನಕ್ಷತ್ರಾಣಂ ಅಹಂ ಶಶಿ. ಇಲ್ಲಿಂದ 21ನೇ ಶ್ಲೋಕದಿಂದ ಎಲ್ಲ ಹೇಳಕ್ ಬರ್ತಾನೆ. 20 ಎಲ್ಲಾದ್ರೊಳಗೂ ಇದೆ ಅಂತ ಹೇಳ್ತಾನೆ. 21ರಿಂದ ಯಾವ್ದಾದ್ರಲ್ಲಿ ಏನೇನವನು ಅಂತ ಹೇಳ್ತಾನೆ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಆದಿತ್ಯದಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ಚಂದ್ರ ಅಂತ ಹೇಳ್ತಾರೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ मरीचिर्मरुतामस्मि नक्षत्राणाम् अहं शशि आदित्यानामहं विष्णुः ज्योतिषां रविरंशुमान् मरीचिर्मरुतामस्मि नक्षत्राणाम् अहं शशि आदित्यानामहं विष्णुः ज्योतिषां रविरंशुमान् मरीचिर्मरुतामस्मि नक्षत्राणामहं शशि आदित्यानामहं विष्णु ज्योतिषां रविरंशुमान् मरीचिर्मरुतामस्मि नक्षत्राणामहं शशि. ಹರೇ ಕೃಷ್ಣ. ಇಲ್ಲಿ ಜ್ಯೋತಿಷ ಅಂತ ಅದು ಆಕ್ಚುಲಿ ಮಾತಾಜಿ ಆದಿತ್ಯಾನಮಹಂ ವಿಷ್ಣುರ್ ಜ್ಯೋತಿಷಾಂ ಹಂಗ ಹೇಳ್ಬೇಕದು. ಜ್ಯೋತಿಷಾಂ ಅಲ್ಲಿ ಸ್ಪ್ಲಿಟ್ ಅಲ್ಲಿ ಅವ್ರ ಅರ್ಕವತ್ ಹಾಕ್ಬಾರ್ದಿತ್ತು, ಮಿಸ್ಟೇಕ್ ಇದೆ. ವಿಷ್ಣು ಅಂತ ಸ್ಪ್ಲಿಟ್ ಮಾಡಿದ್ರೆ ಜ್ಯೋತಿಷಾಂ ಹೇಳ್ಬೇಕಷ್ಟೆ. ಜ್ಯೋತಿಷಾಂ ಅಂತ ಹೇಳ್ಬಾರ್ದು. ಜ್ಯೋತಿಷ ವಿಷ್ಣುರ್ ಜ್ಯೋತಿಷಾಂ. ಹರೇ ಹೇಳ್ಸಿ ಮತ್ತೆ. ಪದ್ಮಮಯ್ಯ ಮಾತಾಜಿ ಹೇಳಿ. ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಮಯ್ಯ ಮಾತಾಜಿ ಶ್ಲೋಕ 21. ಹಾ ಮಾತಾಜಿ 20 ಮಾತಾಜಿ ಶ್ಲೋಕ 20. ಶ್ಲೋಕ 20. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಣುಕಾ ದೇವಿ ಮಾತಾಜಿ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಭೂತಾನಾಮಂತ ಏವ ಚ. ಭೂತಾನಾಮಂತೇವ ಚ. ಮಂತ್ ಅನ್ಬಾರ್ದು, ಮಂತ ಫುಲ್ ಹೇಳಿ. ತಾ ಮಾಡ್ಬೇಕಾ ಮಾತಾಜಿ? ಭೂತಾನಾಂ ಅಂತ ಅದು ಭೂತಾನಾಮಂತ ಹಂಗೂ ಹೇಳ್ಬೋದು. ತಾ ಫುಲ್ ಹೇಳಿ ಅಷ್ಟೆ. ಭೂತಾನಾಮಂತ ಏವ ಚ. ಎಸ್. ಹರೇ ಕೃಷ್ಣ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ.
ನೆಟ್ವರ್ಕ್ ಸರಿ ಇಲ್ಲ ಮಾತಾಜಿ. ಇಲ್ಲ ಕೇಳ್ಸಿಲ್ಲ ಮಾತಾಜಿ ಸರಿಗೆ. ಇಲ್ಲ ಕೇಳ್ಸಲ್ಲ ಮಾತಾಜಿ. ನಂತರ ಹೇಳಿ ಮಾತಾಜಿ. ಆಮೇಲೆ ಹೇಳಿ ಸ್ವಲ್ಪ ಬಿಟ್ಟು. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 27 ಗೊತ್ತು. ಅಹಮಾತ್ಮ ಗುಡಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಂಜನಾ ದೇವಾಡಿಗ ಮಾತಾಜಿ. ರಂಜನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಮಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಮಾತಾಜಿ. 21. 20. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಯ ಸ್ಥಿತಃ ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಅಹಂ ಆತ್ಮಾನಿ ಇಲ್ಲರ ಅಹಂ ಆತ್ಮಾನಿ. 3ನೇ ಲೈನು ಅಹಮಾದಿಶ್ಚ ಅಥವಾ ಅಹಂ ಆದಿಶ್ಚ ಬಿಡಿಸಿ ಹೇಳಿದ್ರೆ ಅಹಂ ಅನ್ನೋದು ಸ್ಪಷ್ಟವಾಗಿ ಕೇಳ್ಬೇಕು. ಅಹಂ ಆದಿಶ್ಚ ಅನ್ಬೇಕು, ಇಲ್ಲರೆ ಅಹಂ ಆದಿಶ್ಚ. ಅಹಂ ಆದಿಶ್ಚ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು, ಒಂಚೂರು ಕ್ಲಿಯರ್ ಮಾಡ್ಕೊಳ್ಳಿ. ಧನ್ಯವಾದ. ಸುಜಾತ ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ 21ನೇ ಶ್ಲೋಕ ಹೇಳಿ. ಶ್ಲೋಕ 21. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಆದಿತ್ಯಾನಾಮ ಅಹಂ ವಿಷ್ಣು. ವಿಷ್ಣು ಬರ್ಬೇಕು. ವಿಷ್ಣು. ಆದಿತ್ಯಾನಾಮಹಂ ವಿಷ್ಣು. ಓಕೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 21. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿರ್ಷ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಹರೇ ಕೃಷ್ಣ. ಅದು ಜ್ಯೋತಿಷ ಪ್ಲೇನ್ ಆಗಿ ಹೇಳಿ ಮಾತಾಜಿ. ಪ್ರಭುಜಿ ವಿಷ್ಣು ಅಂತ ಸ್ಪಿಟ್, ಅದು ಆಕ್ಚುಲಿ ವಿಷ್ಣುರ್ ಜ್ಯೋತಿಷಾಮ್ ಅಂತ ಒಂದ್ ವರ್ಡ್. ಅದು ಸ್ಪಿಟ್ ಮಾಡಿರೋದ್ರಿಂದ ವಿಷ್ಣು ಜ್ಯೋತಿಷಾಮ್ ಅಷ್ಟೇ. ಅಲ್ಲ ಅರ್ಕಾವತ್ ಬರ್ಬಾರ್ದಿತ್ತು, ಬಂದಿದೆ, ತಪ್ಪಿದೆ. ಗೀತಾ ಎನ್ ಮಾತಾಜಿ. ಗೀತಾ ಎನ್ ಮಾತಾಜಿ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21 ಹೇಳಿ. ಆದಿತ್ಯಾನಾಂ ವಿಷ್ಣುಃ ಜ್ಯೋತಿಷ್ಯಾಂ ರವಿರಾಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಮಾತಾಜಿ ಫಸ್ಟ್ ಲೈನ್ ಅಲ್ಲಿ ಆದಿತ್ಯಾನಮಹಂ ಆದಿತ್ಯಾನಮಹಂ ಇಲ್ಲದ್ರೆ ಆದಿತ್ಯಾನಂ ಅಹಂ ಅಂತ ಬರ್ಬೇಕು. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. ವೇದಾನಾಂ ಸಾಮವೇದೋಸ್ಮಿ ಸಾಮವೇದಃ ಅಸ್ಮಿ
ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಇಂದ್ರಿಯಾಣಾಂ ಮನಃ ಚ ಅಸ್ಮಿ ಭೂತಾನಾಂ ಅಸ್ಮಿ ಚೇತನ ಭೂತಾನಾಂ ಅಸ್ಮಿ ಚೇತನ ಭೂತಾನಾಂ ಅಸ್ಮಿ ಇದೆಲೆ ಭೂತಾನಾಂ ಅಸ್ಮಿ ಚೇತನ. ಅನುವಾದ: ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಜೀವಿಗಳಲ್ಲಿ ನಾನು ಜೀವಶಕ್ತಿಯು ಚೇತನ. ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು, ಜೀವಿಗಳಲ್ಲಿ ಜೀವಶಕ್ತಿ ಚೇತನ ಅಂತ ಹೇಳ್ತಾ ಇದ್ದಾರೆ. ವೇದಾನಾಂ ಸಾಮವೇದೋಸ್ಮಿ ವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಹೇಳಿ ಎರಡು ಲೈನ್. ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ದೇವಾನಾಂ ವಾಸವಃ ಇಂದ್ರಿಯಾಣಾಂ ಶ್ಲೋಕ 22 23 ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ ರುದ್ರಾಣಾಂ ಶಂಕರಶ್ಚಾಸ್ಮಿ ಶಂಕರಃ ಚ ಅಸ್ಮಿ ವಿತ್ತೇಶೋ ವಿತ್ತ ಈಶಃ ಯಕ್ಷರಕ್ಷಸಾಂ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಪಾವಕಃ ಚ ಅಸ್ಮಿ ಮೇರುಃ ಶಿಖರಿಣಾಮಹಂ ಶಿಖರಿಣಾಂ ಅಹಂ. ಅನುವಾದ: ಎಲ್ಲ ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ವಿತ್ತೇಶ ಕುಬೇರ, ವಿತ್ತೇಶ ಅಂದ್ರೆ ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಎಲ್ಲ ರುದ್ರರಲ್ಲೂ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ವಿತ್ತೇಶ ಕುಬೇರ, ವಸುಗಳಲ್ಲಿ ಅಗ್ನಿ, ಪರ್ವತಗಳಲ್ಲಿ ಮೇರು ಅಂತ ಹೇಳ್ತಾ ಇದೆ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ
रुद्राणां शङ्करश्चास्मि वित्तेशो यक्षरक्षसाम् वसूनां पावकश्चास्मि मेरुः शिखरिणामहम् रुद्राणां शङ्करश्चास्मि वित्तेशो यक्षरक्षसाम् वसूनां पावकश्चास्मि मेरुः शिखरिणामहम् रुद्राणां शङ्करश्चास्मि वित्तेशो यक्षरक्षसाम् वसूनां पावकश्चास्मि मेरुः शिखरिणामहम् ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಹೇಳಿ. ಲಕ್ಷ್ಮೀ ದೇವಿ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 22 ನ ಮಾತಾಜಿ. ಹಾ ಮಾತಾಜಿ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ನೀವು 23 ಕೂಡ ಹೇಳ್ಬಹುದು ಮಾತಾಜಿ. ಈಗ ಜಾಯಿನ್ ಆಗ್ತಾರೆ. 23 ಹೇಳಿ ಮಾತಾಜಿ. 23 ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರು ಶಿಖಿರಣಾಂ ಅಹಂ ಶಿಖರಿಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಮಾತಾಜಿ ಮಾತಾಜಿ 22. ಹೌದು 22. ವೇದನಾಂ ಸಾಮ ವೇದೋಸ್ಮಿ ವೇದನಾಮಸ್ಮಿ ವಾಸವಃ ಇಂದ್ರಿಯಾಣಂ ಮನಶ್ಚಾಸ್ಮಿ ಭೂತನಾಮಸ್ಮಿ ಚೇತನ. ಮಾತಾಜಿ ಮಾತಾಜಿ ಎರಡನೇ ಲೈನ್ ವೇದಾನಾಂ ಮಾಡ್ಬಿಟ್ರಿ. ಮೊದಲನೇದು ವೇದಾನಾಂ ವೇದಾನಾಂ ದಾನಾಂ ದೀರ್ಘ ಇದೆ. ವೇದನಾಮಸ್ಮಿ ವೇದಾನಾಂ ಸಾಮವೇದೋಸ್ಮಿ. ವೇದನಾಂ ಸಾಮವೇದೋಸ್ಮಿ. ವೇದನಾಂ ಅಲ್ಲ ವೇದಾನಾಂ. ವೇದಾನಾಂ ಸಾಮವೇದೋಸ್ಮಿ. ಸರಿ ಹೆಂಗ್ ದೇವಾನಾಂ ಅಸ್ಮಿ ವಾಸವಃ. ದೇವಾನಾಂ ಎರಡನೇದು. ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತನಾಮಸ್ಮಿ ಚೇತನ. ಭೂತಾನಾಂ ಅಸ್ಮಿ ಚೇತನ. ಭೂತಾ ದೀರ್ಘ ಇದೆ. ಭೂತಾನಾಂ ಅಸ್ಮಿ. ಭೂತಾನಾಂ ಅಸ್ಮಿ ಚೇತನ. ಪ್ರಾಕ್ಟೀಸ್ ಮಾಡ್ತೀನಿ ಮಾತಾಜಿ. ಭಗವಂತನ ವಿಭೂತಿಗಳು ನಾವ್ ಎಂಜಾಯ್ ಮಾಡ್ಕೊಂಡು ಹೇಳ್ಬೇಕು ಮಾತಾಜಿ. ನಂಗೆ ಬಹಳ ಇಷ್ಟ ಅಧ್ಯಾಯ. ಒಂದ್ ವಿಭೂತಿ ಯೋಗ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಷ್ಟನೂ ಆಗುತ್ತೆ ಕೆಲವು ಸತಿ ಕಲಿಬೇಕು ಮಾತಾಜಿ. ಇಲ್ಲ ಅದೇನ್ ಗೊತ್ತಾ, ಭಗವಂತನ್ ನೆನ್ಸ್ಕೊಂಡ್ ಹೇಳಿ ಅವನೇ ಹೇಳ್ತಾ ಇದ್ದಾನೆ ಅಂತ ನೀವ್ ಇಮ್ಯಾಜಿನ್ ಮಾಡ್ಕೊಂಡ್ ಹೇಳ್ಬೇಕು. ಅವಾಗ ಅರ್ಜುನ ಕೃಷ್ಣ ಇಬ್ರು ಎದೆದುರುಗಿದ್ದಾರೆ ತಿಳ್ಕೊಂಡು ಕಾನ್ವರ್ಸೇಷನ್ ತರ ನೀವ್ ಹೇಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೀವು ಭಗವದ್ಗೀತೆ. ಆ ರುಚಿ ಗೊತ್ತಾಗ್ಬೇಕು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ನೆಟ್ವರ್ಕ್ ಇದೆಯಾ ನಿಮ್ಗೆ? ಹೇಳಿ ಹೇಳಿ.
सामवेदोऽस्मि देवानामस्मि वासवः इन्द्रियाणां मनश्चास्मि भूतानामस्मि ಚೇತನ. ಹರೇ ಕೃಷ್ಣ. ಕೇಳಿಸ್ತು ಚೆನ್ನಾಗಿ ಸರಿಗ್ ಬಂತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ರಾಜಣ್ಣ ಮಾತಾಜಿ ಹೇಳಿ. ಅನ್ಮ್ಯೂಟ್ ಮಾಡಿ. 22 ಮಾತಾಜಿ. ಮಾತಾಜಿ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತನಾಮಸ್ಮಿ ಚೇತನ. ಭೂತಾನಾಂ ತಾನು ದೀರ್ಘ ಇದೆ. ಭೂತನಾಮಸ್ಮಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಎಕ್ಸ್ಕ್ಯೂಸ್ ಮೀ ಒಂದೇ ನಿಮಿಷ, ನಾನು ಲೀವ್ ಆಗ್ತೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಲ್ವಾ ಮಾತಾಜಿ? ಬರ್ತೀರಾ? 2 ವಾರ ಬರ್ಲಿಲ್ಲ ನೀವು. ಬರ್ತೀರಾ? ಲಾಸ್ಟ್ ವೀಕ್ ಬಂದಿಲ್ಲ, ಲಾಸ್ಟ್ ಟೈಮ್ ಬಂದಿಲ್ಲ, ಅದ್ರ ಲಾಸ್ಟ್ ಟೈಮ್ ಬಂದಿದ್ದೆ ಮಾತಾಜಿ. 2 ವೀಕ್ ಮಿಸ್ ಆಯ್ತಾ ಅಂತ ನೀವು ಹೇಳಿ. ಓಕೆ, ನಾಳೆ ಬನ್ನಿ 10 ಗಂಟೆ. ನಾಳೆ 10 ಗಂಟೆಗೆ ಬರ್ತೀನಿ ಮಾತಾಜಿ. 15 ಇದೆ. ಓಕೆ ಬನ್ನಿ ಮಾತಾಜಿ, ಪರವಾಗಿಲ್ಲ. 15 ಇದೆ ಮಾತಾಜಿ. ನಿಮ್ದು 15 ಲಿಸ್ಟ್ ಹಾಕಿದೀನಿ, ನೋಡ್ಕೊಳ್ಳಿ. 15 ಇದೆ ಮಾತಾಜಿ. ನಾನು ವೆಂಕಟೇಶ್ ಪ್ರಭುಜಿ ನಿಮ್ದು ಫಸ್ಟ್ ಇದೆ, ಬೇಗ ಬನ್ನಿ. ಶಿಲಾದೇವಿ ಸೇರ್ಬೋದಾ ಮಾತಾಜಿ? ನಮ್ಮ ಶ್ಲೋಕ ಕ್ಲಾಸ್ ಅಲ್ಲಿ ಹೇಳಿಸ್ತೀವಲ್ಲ ಮಾತಾಜಿ. ಎಲ್ಲರೂ ನಾಳೆ 6:45ಗೆ ಜಾಯಿನ್ ಆಗಿ. ನಾವು 9 ಅಧ್ಯಾಯನು ಓದೋಣ. 10 ಅಧ್ಯಾಯ ಜಾಯಿನ್ ಆಗ್ಬೋದಾ? ನಾಳೆ 6:45ಗೆ ನಮ್ ಶ್ಲೋಕ ಕ್ಲಾಸ್ ಅಲ್ಲೂ ಹೇಳ್ತೀವಿ ಮಾತಾಜಿ. ಇಲ್ಲಿ ಜಾಯಿನ್ ಆಗಿ. ಅಲ್ಲಿ ಜಾಯಿನ್ ಆಗಿ ಹಾಕಿದ್ವಾ? ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ, ನಾನು ಲೀವ್ ಆಗ್ತೀನಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಾತಾಜಿ ಹೇಳಿ ನೀವು 22ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ನಾನು ಮಾತಾಜಿ. ಕವಿತಾ ಮಾತಾಜಿ. ಶ್ಲೋಕ 22 ನಾನು ಹೇಳ್ಬಿಟ್ಟು ಲೀವ್ ಆಗ್ತೀನಿ ಮಾತಾಜಿ. ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 22 ಓದ್ಲ ಮಾತಾಜಿ? 23 ಓದ್ಲ ಮಾತಾಜಿ? 22 ಓದಿ ಮಾತಾಜಿ. ವೇದಾನಾಂ ಸಾಮಂ ವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಣಿ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಶ್ಲೋಕ 23 ಹೇಳಿ. ರುದ್ರಾಣಂ ಶಂಕರಶ್ಚಾಸ್ಮಿ ವಿತ್ತೇಕ್ಷರಕ್ಷಸಾಂ ವಸುನಾಂ ಪಾವಕಶ್ಚಾಸ್ಮಿ ಮೇರು ಶಿಖರೀಣಾಮಹಂ. ಶಿಖರಿಣಾಮಹಂ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಧನ್ಯವಾದಗಳು. ಧನ್ಯವಾದ. ಕವಿತಾ ಮಣಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರುದ್ರಾಣ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಣುಕಾದೇವಿ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಮಂಜುಳಮ್ಮ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ 23 ಓದ್ಲಾ ಮಾತಾಜಿ? ಹಾ ಮಾತಾಜಿ. ರುದ್ರಾಣಂ ಶಂಕರಚ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸುನಾಂ ಪಾವಕಚ್ಚಾಸ್ಮಿ ಮೇರು ಶಿಖರಿಣಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಸರಿ ಹರೇ ಬಂತ ಕೃಷ್ಣ. ಮಾತಾಜಿ? ಸರಿಗ್ ಬಂತು. ಹರೇ ಇಬ್ಬರಿಗೂ ನಿರ್ಮಲಾ ಧನ್ಯವಾದಗಳು. ಮಾತಾಜಿ. ಇಬ್ಬರಿಗೂ ಧನ್ಯವಾದಗಳು. ಇಲ್ಲ ಪದ್ಮಮಯ್ಯ ಮಾತಾಜಿ ಹೇಳಿ. 23 ಹೇಳ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 23. ರುದ್ರಾಣಾಂ ಶಂಕರಾಶ್ಚಾಸ್ಮಿ ಮಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಹರೇ ಕೃಷ್ಣ. ಪದ್ಮಮಯ್ಯ ಮಾತಾಜಿ, ಪೂರ್ಣಿಮಾ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಶ್ಲೋಕ 23 ಅಲ್ಲ ಮಾತಾಜಿ? ಹಾ ಮಾತಾಜಿ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಷು ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ ಶ್ಲೋಕ ಎಷ್ಟನೇದು? 22 ಹೇಳಿ. 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ರುದ್ರಾಣಾಂ ಶಂಕರಾಶ್ಚಾಸ್ಮಿ ವಿತ್ತೇಷು ಯಕ್ಷ ರಕ್ಷಸಾಂ ವಸುನಾಂ ಪಾವಕಾಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಹರೇ ಕೃಷ್ಣ ಮಾತಾಜಿ. ವಸೂನಾಂ, ಸೂ ಅಂತಾನು ದೀರ್ಘ ಹೇಳಿ ಸ್ವಲ್ಪ. ವಸೂನಾಂ ಪಾವಕಾಶ್ಚಾಸ್ಮಿ ಹರೇ ಮೇರುಃ ಶಿಖರಿಣಾಮಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶೀಲಾದೇವಿ ಮಾತಾಜಿ, ವನಿತಾ ಶೆಟ್ಟಿ ಮಾತಾಜಿ. ಹಾ ಮಾತಾಜಿ. 23 ಹೇಳಿ ಮಾತಾಜಿ. ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಹರೇ ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಗ. ಯಾವಾಗ 23? ಹಾ ಮಾತಾಜಿ. ರುದ್ರಾಣಾಂ ಶಂಕರಚ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರೋ ಶಿಖರಿಣಾಮಹಂ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ಗೀತಾ ಎನ್ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮಾತಾಜಿ. ಶ್ಲೋಕ 23. ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ. ಓಕೆ, ಎಲ್ಲರದ್ದು ಆಯ್ತು ಮಾತಾಜಿ. ಇವಾಗ ಒಮ್ಮೆ ಆಯ್ತು, ಒಂದು ರೌಂಡ್ ಆಯ್ತು. ಎಲ್ರದ್ದು ಆಯ್ತಲ್ಲ. ಹರೇ ಕೃಷ್ಣ ಮಾತಾಜಿ. ನಾಳೆ 10 ಗಂಟೆಗೆ ಇದೆ ಲಿಂಕ ಮಾತಾಜಿ?
ಇಲ್ಲ, ಅದು ಬೇರೆ ಲಿಂಕ್ ಮಾತಾಜಿ. ಲಿಂಕ್ ಹಾಕ್ತೀನಿ ನಾನು ಈಗ ರಾತ್ರಿ ಮಾತಾಜಿ ಕಳಿಸ್ಕೊಡ್ತೀನಿ, ಅವ್ರು ಹಾಕ್ತಾರೆ. ನಾಳೆ 10 ಗಂಟೆಗೆ ಜಾಯಿನ್, 10 ಕಾಲಕ್ಕೆ ಶುರು. ಇದು ಯಾವ ಗ್ರೂಪ್ ಅಲ್ಲಿ ಹಾಕ್ತೀರಾ ಮಾತಾಜಿ? ಇದು ನಮ್ಮ ಈ ಶ್ಲೋಕ ಗ್ರೂಪ್ ಅಲ್ಲಿ ಹಾಕ್ತಾರೆ ಮಾತಾಜಿ. ನಂದು ಆ್ಯಡ್ ಅದಿಲ್ಲ ನೋಡಿ ಮಾತಾಜಿ, ಹಾಕಿ ಒಂದ್ ಸ್ವಲ್ಪ ಪ್ಲೀಸ್. ಹೌದಾ? ಅವರು ಪ್ರಭಾಮಯಿ ಮಾತಾಜಿಗೆ ನಂಬರ್ ಕೊಡಿ, ಆಡ್ ಮಾಡ್ತಾರೆ. ಪ್ರಭಾಮಯಿ ಮಾತಾಜಿ, ಅದೇ ಪ್ರವೀಣಮ್ಮ ಈಗ ಇದಾರಲ್ಲ ಕೋ ಹೋಸ್ಟ್ ಮಾತಾಜಿ ಇದಾರೆ, ಪ್ರವೀಣ್ ಮಾತಾಜಿ. ಹಾ ಸರಿ. ಅವ್ರಿಗೆ ನಿಮ್ ನಂಬರ್ ಕೊಡಿ, ಅವರು ಹಾಕ್ತಾರೆ. ಸರಿ ಮಾತಾಜಿ. ಅವ್ರದ್ದು ಹೆಸರು ಇಲ್ವಂತೆ ಮಾತಾಜಿ ಇಲ್ಲಿ. ರೇಣುಕಾ ಮಾತಾಜಿ, ನಿಮ್ಮ ನಂಬರ್ ಏನು ಹೇಳಿ? 8884 888. ಹಾ ಮಾತಾಜಿ. ಹಾ 40 366 81 366 81. ಓಕೆ, ಆಡ್ ಮಾಡ್ತಾರೆ ಮಾತಾಜಿ. ಸರಿ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಾಸ್ಟ್ 1 ಮಿನಿಟ್ ಯಾರಿಗಾನ ಹೇಳ್ಬೇಕಾದ್ರೆ ಕವಿತಾಮಣಿ ಮಾತಾಜಿ, ಕವಿತಾಮಣಿ ಮಾತಾಜಿ, ನಿಮ್ಗೆ ಹೇಳಲಿಕ್ಕಿದ್ರೆ ಹೇಳಿ ಮಾತಾಜಿ. ಕವಿತಾಮಣಿ ಮಾತಾಜಿ. ಲಕ್ಷ್ಮೀ ಬಿವಿ ಕವಿತಾಮಣಿ. ಲಕ್ಷ್ಮೀ ಬಿವಿ ಮಾತಾಜಿ ಹೇಳಿದ್ದು. ಲೇಟ್ ಆಗಿ ಜಾಯಿನ್ ಆಗಲ್ಲ ಅವ್ರು. ಯಾವ್ದು ಮಾತಾಜಿ? ಆಯ್ತಾ? ಎರಡು ಹೇಳಿದ್ರೇನು ಅಲ್ವಾ? 23 ಹೇಳಿರ್ಬೇಕು, 21 ಹೇಳಿ. ಓಕೆ ಮಾತಾಜಿ. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಕವಿತಾಮಣಿ ಮಾತಾಜಿ, ಕವಿತಾಮಣಿ ಮಾತಾಜಿ ಹೇಳಿ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿಶುಂಶನಾಂ ರವಿರಂಶುಮಾನ್ ಮರೀಚಿರ್ಮಾರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಆಯ್ತಾ ಎಲ್ರದ್ದು? ಎಂಡ್ ಮಾಡೋಣ ಮಾತಾಜಿ? ಎಂಡ್ ಮಾಡಿ ಮಾತಾಜಿ, ಟೈಮ್ ಆಗಿದೆ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. 6:45 ಜಾಯಿನ್ ಆಗಿ ನಾವು 1ರಿಂದ 10 ಅಧ್ಯಾಯನು ಓದೋಣ. ಹರೇ ಕೃಷ್ಣ. 1 ಅವರ್ ಮುಂಚೆ ಸೇರಿದ್ರೆ 10 ಅಧ್ಯಾಯನು ಓದ್ಬೋದು ನಾವು. ಹರೇ ಧನ್ಯವಾದ. ಎಂಡ್ ಮಾಡ್ಲಾ ಮಾತಾಜಿ? ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ.